ನಮಸ್ತೆ ಸ್ನೇಹಿತರೆ, ಹೊಸ ವರ್ಷ ಬರ್ತಾ ಇದೆ. ನ್ಯೂ ಇಯರ್ ರೆಸಲ್ಯೂಷನ್ ಮಾಡಿರ್ತೀರಾ, ಎಷ್ಟೋ ವಿಷಯನ ಟ್ರೈ ಔಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸರಿ, ಈ ರೀತಿ ಅಂದ್ಕೊಂಡಿರೋ ವಿಷಯಗಳು ಎಲ್ಲ ಪಾಸಿಟಿವ್ ಆಗಿದೆಯಾ? ಅಥವಾ ಯೂಶ್ವಲಾಗಿ ನಾವು ಟ್ರೈ ಔಟ್ ಮಾಡಬೇಕು ಅನ್ನೋ ವಿಷಯಗಳು ಎಂಥದ್ದಿರುತ್ತೆ? ಟೀನೇಜರ್ಸ್ ಆಗಿರಲಿ ಅಥವಾ ಒಂದು ಯೂತ್ ಇದರಲ್ಲಿ ಆಗಿರೋರಾಗಿರಲಿ, ನಿಮಗೆ ಗೊತ್ತು, ಇಟ್ ಮೇ ಬಿ ಲೈಕ್ ಆ ಒಂದು ಪಿಯರ್ ಪ್ರೆಷರಲ್ಲಿ ಅಥವಾ ಆ ಥರ ಒಂದು ಇಂಟ್ರೆಸ್ಟ್ ಆಗಿರೋ ವಿಷಯಗಳು ಒಂದು ನೆಗೆಟಿವ್ ವಿಷಯಗಳಾಗಿರಬಹುದು. ಆದ್ದರಿಂದ ನಿಮಗೇನು ಟ್ರೈ ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಲಿಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ ನೋಡಿ. ನಾವು ಯಾಕೆ ಪಾಸಿಟಿವ್ ನೆಗೆಟಿವ್ ನೋಡಬೇಕು? ನಮಗೆ ಗೊತ್ತು, ಪಾಸಿಟಿವ್ ಅಂದರೆ ನಮ್ಮನ್ನ ಎನ್ಹಾನ್ಸ್ ಮಾಡುತ್ತೆ, ನೆಗೆಟಿವ್ ಫಾಲೋ ಮಾಡಿದಾಗ ನಮ್ಮನ್ನ ಅಡಿಕ್ಷನಲ್ಲಿ ತಳ್ಳೋಕ್ಕೆ ಅದು ಇಟ್ ವಿಲ್ ಬಿ ಒನ್ ಆಫ್ ದ ಪಾರ್ಟ್. ಯಾಕಂದರೆ ಯೂಶ್ವಲಾಗಿ ನಾವೊಂದು ಅಡಿಕ್ಷನಲ್ಲಿ ಹೋಗ್ತೀವಿ ಅಂದಾಗ ಅದು ಫಸ್ಟ್ ಟೈಮ್ ನಾವೊಂದು ಟ್ರೈ ಮಾಡಿರ್ತೀವಲ್ಲ, ಆ ಟ್ರೈ ಬರೀ ಅದು ಒಂದು ಟ್ರೈ ಆಗಿರುತ್ತೆ. ಆದರೆ ಅದು ಹೆಂಗೆ ನಮ್ಮನ್ನ ಆ ಅಡಿಕ್ಷನ್ ಒಳಗೆ ತೊಗೊಳತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಆ ಟೈಮಲ್ಲಿ ನಮ್ಮ ಬ್ರೈನ್, ನಮ್ಮ ಹಾರ್ಮೋನ್ಸ್ ಎವ್ರಿಥಿಂಗ್ ವರ್ಕ್ಸ್. ಆದ್ದರಿಂದ ಆದಷ್ಟು ಪಾಸಿಟಿವ್ ವಿಷಯನ ಟ್ರೈ ಮಾಡೋಕ್ಕೆ ಶುರು ಮಾಡಿ. ಸೊ ನೆಕ್ಸ್ಟ್ ಇಯರ್ ನಿಮಗೆಲ್ಲ ಒಂದು ಶುಭಕರವಾದ ವರ್ಷವಾಗಿರಲಿ. ಲೆಟ್ ಅ ಬೆಸ್ಟ್ ಇಯರ್ ಬಿ ವಿತ್ ಯು. ಆ್ಯಂಡ್ ಆ ಇಯರ್ ನಿಮ್ಮದಾಗಿರಲಿ. ನೀವು ಆ ಇಯರ್ನ ಓನ್ ಮಾಡಿ. ಆದಷ್ಟು ಸಂತೋಷವಾಗಿ, ಖುಷಿಯಾಗಿ, ಒಳ್ಳೆಯ ವಿಷಯಗಳನ್ನ ಮಾಡಿ.